ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ ಅಕ್ಷರ ಜೋಳಿಗೆ ಎಂಬ ವಿಶಿಷ್ಟ ಕಾರ್ಯಕ್ರಮ ನಡೆಯಿತು. ಭುವನೇಂದ್ರ ಪ್ರೌಢಶಾಲೆಯಲ್ಲಿ ಅಕ್ಷರ ಜೋಳಿಗೆ ಎಂಬ ವಿಶೇಷ ಕಾರ್ಯಕ್ರಮದ ಬಗ್ಗೆ ಉಡುಪಿ ಜಿಲ್ಲೆಯ ಉಪನಿರ್ದೇಶಕರಾದ ಶ್ರೀ ಎಚ್.ಎನ್. ನಾಗೂರು ಡಿಡಿಪಿಐ ಶುಕ್ರವಾರ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು. ಉಡುಪಿ ಜಿಲ್ಲೆಯಲ್ಲಿ ಅಕ್ಷರ ಜೋಳಿಗೆ ಎಂಬ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮಕ್ಕಳ ಪಾಲಕರ ಮನೆಯಲ್ಲಿ, ಸಾರ್ವಜನಿಕರ ಮನೆಯಲ್ಲಿ ಇರತಕ್ಕಂಥ ಹಳೆಯ ಪುಸ್ತಕಗಳನ್ನು ಸಂಗ್ರಹಿಸಿ ಶಾಲಾ ವಾಚನಾಲಯಕ್ಕೆ ಮತ್ತು ಸಾರ್ವಜನಿಕ ವಾಚನಾಲಯಕ್ಕೆ ಕೊಡುವ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆ ಶಿಕ್ಷಕರು ಉತ್ತಮ ಸಹಕಾರ ಕೊಡುತ್ತಿದ್ದು, ವಾರದಲ್ಲಿ ಒಂದು ದಿನದ ಶಾಲಾ ಅವಧಿಗಿಂತ ಮುಂಚೆ ಪಾಲಕರ ಮನೆಗೆ ಹೋಗಿ ಪಾಲಕರ ಮನೆಯಲ್ಲಿರುವ ಹಳೆಯ ಪುಸ್ತಕಗಳನ್ನು ಸಂಗ್ರಹಿಸಿ ಇಡುವಂತಹ ಕಾರ್ಯಕ್ರಮವೇ ಅಕ್ಷರ ಜೋಳಿಗೆ ಎಂದು ಮಾಹಿತಿ ನೀಡಿದರು. ನಾವು ನಮ್ಮ ಜಿಲ್ಲೆಯಲ್ಲಿ ಅಕ್ಷರ ಜೋಳಿಗೆ ಅಂತ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಕ್ಷರ ಜೋಳಿಗೆ ಕಾರ್ಯಕ್ರಮದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಪಾಲಕರ ಮನೆಯಲ್ಲಿ, ಸಾರ್ವಜನಿಕರ ಮನೆಯಲ್ಲಿ ಇರತಕ್ಕಂಥ ಹಳೆಯ ಪುಸ್ತಕಗಳನ್ನು ಸಂಗ್ರಹಿಸುವ ಕಾರ್ಯಕ್ರಮ. ಈ ಹಳೆಯ ಪುಸ್ತಕವನ್ನು ಸಂಗ್ರಹಿಸಿ ಶಾಲಾ ವಾಚನಾಲಯಕ್ಕೆ ಮತ್ತು ಸಾರ್ವಜನಿಕ ವಾಚನಾಲಯಕ್ಕೆ ಕೊಡುವಂಥ ಕಾರ್ಯ ಮಾಡ್ತಾ ಇದ್ದೀವಿ. ಈ ಸಂಬಂಧದಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಕೂಡ ಆತ್ಮೀಯವಾಗಿ ಸಹಕರಿಸ್ತಾ ಇದ್ದಾರೆ. ವಾರದಲ್ಲಿ ಒಂದು ದಿನ ಶಾಲಾ ಅವಧಿಗಿಂತ ಮುಂಚೆ 1 ಗಂಟೆ ಅವಧಿಯಲ್ಲಿ ಪಾಲಕರ ಮನೆಗಳಿಗೆ ಹೋಗಿ ಆ ಪಾಲಕರ ಮನೆಯಲ್ಲಿರ್ತಕ್ಕಂಥ ಹಳೆಯ ಪುಸ್ತಕಗಳನ್ನು ಅವರು ಈಗಾಗಲೇ ಓದಿ ಮುಗಿಸಿ ಇಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಸಂಗ್ರಹಿಸುವಂಥ ಕೆಲಸ ಮಾಡ್ತಾರೆ. ಆ ಪುಸ್ತಕಗಳ ಜೋಳಿಗೆಯೇ ಇದು ಅಕ್ಷರ ಜೋಳಿಗೆ ಅಂತ ನಾವು ಮಾಡ್ತಾ